ಭಾರತೀಯರ ಶತಮಾನದ ಕನಸು ನನಸಾಗುತ್ತಿದೆ. ಸುದೀರ್ಘ ಹೋರಾಟದ ಬಳಿಕ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮಮಂದಿರ ನಿರ್ಮಾಣವಾಗುತ್ತಿದೆ. ಮಕರ ಸಂಕ್ರಾಂತಿ ಮುಗಿಯುತ್ತಿದ್ದಂತೆ ರಾಮದೇವರ ಪ್ರಾಣ ಪ್ರತಿಷ್ಠೆಯಾಗಲಿದೆ ಎಂದು ಉಡುಪಿ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಸ್ವಾಮೀಜಿ, ಜನವರಿ 22ರ ಅಭಿಜಿತ್ ಮುಹೂರ್ತದಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠೆಯಾಗಲಿದ್ದು ಪ್ರಧಾನಿ ಮೋದಿ ಮಂದಿರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಆದರೆ ಆ ದಿನ ಎಲ್ಲರೂ ಬರಲು ಅವಕಾಶವಿರುವುದಿಲ್ಲ. ಹೀಗಾಗಿ ಎಲ್ಲರೂ ಊರ ರಾಮ ಮಂದಿರದಲ್ಲಿ ಬೃಹತ್ ಪರದೆಯ ಮೂಲಕ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಮತ್ತು ಮಂದಿರದಲ್ಲಿ ಪೂಜೆ, ಭಜನೆ, ಪ್ರಸಾದ ವಿತರಣೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಆದ ಬಳಿಕ ಮಂಡಲ ಉತ್ಸವ ನಡೆಯುತ್ತದೆ. ಬಳಿಕ ನಿತ್ಯ ಅಭಿಷೇಕ ಸೇರಿದಂತೆ ವಿವಿಧ ಪೂಜೆ ಪುನಸ್ಕಾರಗಳು ನಡೆಯಲಿದೆ. ಜನವರಿ 23ರಿಂದ ಮಾರ್ಚ್ 10ರವರೆಗೆ ಉತ್ಸವ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ಪೂಜೆ ಸಲ್ಲಿಸಬಹುದಾಗಿದ್ದು, ರಾಮ ಮಂದಿರದಲ್ಲಿ ಸೇವಾರೂಪದ ಪಟ್ಟಿ ಇರೋದಿಲ್ಲವೆಂದ ಸ್ವಾಮೀಜಿ, ರಾಮಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ, ರಾಮ ಸೇವೆ ಮಾಡುವ ಇಚ್ಛೆಯವರು ದೇಶ ಸೇವೆ ಮಾಡೋಣ ಎಂದು ಕರೆ ನೀಡಿದರು. ಈಗ ನಾಡಿದ್ದು ಪ್ರಾಣ ಪ್ರತಿಷ್ಠೆಗೊಳ್ಳೋದು ಹೊಸ ಮೂರ್ತಿ, ಶಿಲಾಪ್ರತಿಮೆ ಇದೆ. ಸುಮಾರು 5-6 ಅಡಿ ಎತ್ತರದ ಶಿಲಾಪ್ರತಿಮೆ ತಯಾರಾಗ್ತಾ ಇದೆ. ಕರಸೇವಾಪುರದ ಪರಿಸರದಲ್ಲಿ ಪ್ರತಿಮಾ ನಿರ್ಮಾಣ ನಡೀತಾ ಇದೆ. 17ನೇ ತಾರೀಕಿಗೆ, ಜನವರಿ 17 ಆ ಪ್ರತಿಮೆಯನ್ನು ಅಲ್ಲಿಂದ ಮೆರವಣಿಗೆಯಲ್ಲಿ ಸರಯೂ ನದಿ ತೀರಕ್ಕೆ ತೆಗೆದುಕೊಂಡು ಹೋಗಿ ಸರಯೂ ನದಿಯಲ್ಲಿ ಅಭಿಷೇಕ ಮಾಡಿಸಿ ಅಲ್ಲಿಂದ ಮೆರವಣಿಗೆಯಲ್ಲಿ ಮಂದಿರ ಇರುವ ಕಡೆಗೆ ತಗೊಂಬರಲಾಗತ್ತೆ. 18ನೇ ತಾರೀಕಿಗೆ ಅದನ್ನು ಆ ಮೂಲ ಸ್ಥಳದಲ್ಲಿ ಅದನ್ನು ನಿಲ್ಲಿಸಲಾಗತ್ತೆ. ಬಹುಭಾರದ ಪ್ರತಿಮೆ ಆದ್ದರಿಂದಾಗಿ ಅದನ್ನು ಆ ದಿವಸದಲ್ಲಿ ನಿಲ್ಲಿಸಲಾಗತ್ತೆ. ಅಲ್ಲಿ ಅದಕ್ಕೆ ಮುಂದೆ 18, 19, 20 3 ದಿವಸಗಳ ಕಾಲ ಜಲಾಧಿವಾಸ, ಧಾನ್ಯಾಧಿವಾಸ, ಶಯ್ಯಾಧಿವಾಸ ಇವು ನಡೀತಾವೆ. 21ನೇ ತಾರೀಕಿನಂದು ಪೂರ್ವ ತಯಾರಿಗಳು, ಪ್ರಾಣ ಪ್ರತಿಷ್ಠೆಯ ಪೂರ್ವ ತಯಾರಿಗಳಲ್ಲಿ ನಡೀತಾವೆ. 22ನೇ ತಾರೀಕಿಗೆ ಅಭಿಜಿನ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠೆ. ಆ ಬಳಿಕ 2-3 ಗಂಟೆ ಕಾಲ ಸಭಾ ಕಾರ್ಯಕ್ರಮ ಇದೆ.